ಮಂಗಳೂರಿನ ಪ್ರಖ್ಯಾತ ಭಾರತ್ ಬಿಡಿಸ್ ವರ್ಕರ್ಸ್ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ದಿವಂಗತ ಅನಂತ ಜಿ ಪೈ ಅವರ ಸ್ಮರಣಾರ್ಥವಾಗಿ ಮಾರುತಿ ಆಂಬ್ಯುಲೆನ್ಸ್ ಅನ್ನ ದಾನವಾಗಿ ಶಾಸಕ ಯುಟಿ ಖಾದರ್ ಅವರು ನಡೆಸುವ ನಗರದ ಬೆಂದೂರ್ವೆಲ್ನಲ್ಲಿರುವ ಯುಟಿ ನಸೀಮಾ ಫರೀದ್ ಮೆಮೊರೇಬಲ್ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ಗೆ ಹಸ್ತಾಂತರಿಸುವ ಕಾರ್ಯಕ್ರಮ ಮಂಗಳೂರಿನ ಕುಂಟಿಕಾನದ ಭಾರತ್ ಆಟೋ ಕ್ರಾಸ್ ಪ್ರೈವೇಟ್ ಲಿಮಿಟೆಡ್ ಶೋರೂಂನಲ್ಲಿ ನಡೆಯಿತು. ಮಂಗಳೂರಿನ ಕುಂಟಿಕಾನದ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಶೋರೂಂನಲ್ಲಿ ಪ್ರಖ್ಯಾತ ಭಾರತ್ ಬಿಡಿಸ್ ವರ್ಕರ್ಸ್ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ದಿವಂಗತ ಅನಂತ ಜಿ ಪೈ ಅವರ ಸ್ಮರಣಾರ್ಥವಾಗಿ ಮಾರುತಿ ಆಂಬ್ಯುಲೆನ್ಸ್ ಅನ್ನ ದಾನವಾಗಿ ಶಾಸಕ ಯುಟಿ ಖಾದರ್ ಅವರು ನಡೆಸುವ ನಗರದ ಬೆಂದೂರ್ವೆಲ್ನಲ್ಲಿರುವ ಯುಟಿ ನಸೀಮಾ ಫರೀದ್ ಮೆಮೊರೇಬಲ್ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ಗೆ ಹಸ್ತಾಂತರಿಸಲಾಯಿತು. ಇನ್ನು ಶಾಸಕ ಯುಟಿ ಖಾದರ್ ಅವರಿಗೆ ಕೀಯನ್ನ ಭಾರತ್ ಬಿಡಿಯ ನಿರ್ದೇಶಕರಾದ ಸುಬ್ರಾಯ ಎಂಪೈ ಹಾಗೂ ನಾಗೇಂದ್ರ ಡಿ ಪೈ ಅವರು ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಯುಟಿ ಖಾದರ್, ಭಾರತ್ ಬಿಡಿ ಸಂಸ್ಥೆಯು ಲಕ್ಷಾಂತರ ಜನರಿಗೆ ಉದ್ಯೋಗ ಕಲ್ಪಿಸಿ ಎಂದಿಗೂ ಸಮಾಜ ಸೇವೆಗೆ ಹೆಸರುವಾಸಿಯಾಗಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಭಾರತ್ ಬಿಡಿ ಸಂಸ್ಥೆ ಈಗಲ್ಲ, ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಶಃ 80% ಇವತ್ತು ಜನ ಯಾರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವರೆಲ್ಲರೂ ಕೂಡ ಒಂದು ಬಿಡಿ ಅಥವಾ ನಮ್ಮ ಕ್ಯಾಶ್ ಫ್ಯಾಕ್ಟರಿ ಈ ಎರಡರಿಂದಲೇ ಅವರ ಹಿರಿಯರೆಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಒಂದು ಹಂತಕ್ಕೆ ಬಂದು ನಿಂತವರು. ನಾವು ಸಣ್ಣದಿರುವಾಗ ಬಹುಶಃ ಬಿಡಿ ಸಂಸ್ಥೆ ಬಹಳಷ್ಟು ಇವತ್ತು ಜನರಿಗೆ ಸೇವೆ ಕೊಟ್ಟ ಸಂದರ್ಭ ನಮ್ಮ ತಂದೆ ಶಾಸಕರಾಗಿ. ಇನ್ನು ಭಾರತ್ ಬಿಡಿಯ ನಿರ್ದೇಶಕರಾದ ಸುಬ್ರಾಯ ಎಂಪೈ ಅವರು ಮಾತನಾಡಿ, ಶಾಸಕ ಯುಟಿ ಖಾದರ್ ಅವರು ಬಹಳಷ್ಟು ಸಮಾಜ ಸೇವೆ ಹಾಗೂ ಬಡಜನರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾರೆ. ಈ ಆಂಬ್ಯುಲೆನ್ಸ್ನ ಕೊಡುಗೆಯು ಅವರ ಸೇವೆಯನ್ನ ಮತ್ತಷ್ಟು ಹೆಚ್ಚಿಸಲು ಸಹಾಯವಾಗುವುದು ಎಂದು ಹೇಳಿದರು. ಆ ಟೈಮಲ್ಲಿ ನಮಗೆ ನಮ್ಮ ಕಂಪನಿಯಿಂದ ಸಪ್ಲೈ ಮಾಡಲಿಕ್ಕೆ ಸ್ವಲ್ಪ ಅಡಚಣೆ ಇತ್ತು. ಆದ್ರಿಂದ ಅವರ ತಮ್ಮಂದಿರಿಗೆ ಪುನಃ ಗಿಫ್ಟಿಗಾರಂತ ಅವರ ಸಹೋದರ ಸುಧೀರ್ ಪೈ ಅವರ ದೋಸ್ತಿ ಅವ್ರು ಹೇಳಿದ್ರು, ಬೇಗ ತಂದು ಕೊಡಿ, ನಮ್ಮ ಕ್ಷೇತ್ರಕ್ಕೆ ಆದಷ್ಟು ಬೇಗ ಬೇಕು ಅಂತ. ನಮ್ಮ ಇದರಿಂದ ಡಿಲೇ ಆಗಿದ್ದರಿಂದ ನಾವು ಹೇಳಿದ್ರು, ಅದು ನಾವು ನಮ್ಮ ಸೈಡಿಂದ ನಾವು ಹಾಗೆ ಕೊಡ್ತೇವೆ. ಈ ವೇಳೆ ಭಾರತ್ ಬಿಡಿ ವರ್ಕರ್ಸ್ ಪ್ರೈವೇಟ್ ಲಿಮಿಟೆಡ್ನ ಲೆಕ್ಕ ಪರಿಶೋಧಕ ಶಿವಾನಂದ ಪೈ, ಭಾರತ್ ಆಟೋ ಕಾರ್ಸ್ನ ಜನರಲ್ ಮ್ಯಾನೇಜರ್ ವಿಶ್ವಕುಮಾರ್, ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಡೆನಿಸ್ ಗೊನ್ಸಾಲ್ವಿಸ್ ಮತ್ತು ಭಾರತ್ ವೆಹಿಕಲ್ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂದೇಶ್ ಶೆಣೈ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.